ದೇಹದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುವಂಥ ಈ ಅದ್ಭುತವಾಗಿರುವಂತಹ ಬಾದಾಮ್ ಹಾಲಿನ ಪುಡಿಯನ್ನು ಮನೆಯಲ್ಲಿ ಸುಲಭವಾಗಿ ಈಸಿಯಾಗಿ ಕಮ್ಮಿ ಖರ್ಚಲ್ಲಿ ಮಾಡಬೇಕಾ? ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ, ಹೇಗಿದ್ರಲ್ಲ? ನಿಮ್ಗೆ ಗೊತ್ತಾ, ಈ ಬಾದಾಮ್ ಹಾಲಿನಷ್ಟು ಹೆಲ್ದಿ ಡ್ರಿಂಕ್ ಬೇರೆ ಇನ್ನೊಂದಿರಲಿಕ್ಕಿಲ್ಲ. ಬಾದಾಮ್ ಹಾಲಿನಲ್ಲಿ ತುಂಬ ಪ್ರೋಟೀನ್ ಇರುತ್ತೆ. ದೇಹದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಕೂಡ ತುಂಬಾ ಒಳ್ಳೆಯದು. ನಮ್ಮ ದೇಹಕ್ಕೆ ಎನರ್ಜಿ ಕೊಡಲಿಕ್ಕೆ ಕೂಡ ತುಂಬಾ ಒಳ್ಳೆಯದು. ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಕೂಡ ಈ ಡ್ರಿಂಕ್ಸ್ ತುಂಬಾ ಒಳ್ಳೆಯದು. ನೀವು 3-4 ಸರಿ ಟೀ ಕುಡಿಯೋ ಬದಲು ಒಂದು ಸರಿ ಬಾದಾಮ್ ಮಿಲ್ಕನ್ನು ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬಟ್ ಹೆಚ್ಚಾಗಿ ನಾವು ಬಾದಾಮ್ ಹಾಲಿನ ಪುಡಿಯನ್ನು ಅಂಗಡಿಯಿಂದಲೇ ತರ್ತೀವಿ, ಯಾರು ಮನೆಯಲ್ಲಿ ಟ್ರೈ ಮಾಡಲ್ಲ. ಬಟ್ ನನ್ನ ಇವತ್ತಿನ ವಿಡಿಯೋದಲ್ಲಿ ಬಾದಾಮ್ ಹಾಲಿನ ಪುಡಿಯನ್ನು ಮನೆಯಲ್ಲೇ ಹೇಗೆ ಸುಲಭವಾಗಿ ಮಾಡೋದು, ಹಾಗೆಯೇ ರುಚಿಯಾಗಿರುವಂತಹ ಬಾದಾಮ್ ಹಾಲನ್ನು ಮನೆಯಲ್ಲಿ ಹೇಗೆ ಈಸಿಯಾಗಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಪುಡಿ ಮನೆಯಲ್ಲಿ ಮಾಡಿದರೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು, ಶುಚಿಯಾಗಿರುತ್ತೆ, ಕಲಬೆರಕೆ ಇರಲ್ಲ, ಕುಡಿಯೋಕ್ಕೆ ಕೂಡ ತುಂಬಾ ರುಚಿಯಾಗಿರುತ್ತೆ. ರೆಸಿಪಿ ಪೂರ್ತಿಯಾಗಿ ನೋಡಿ, ನಿಮಗೆ ಎಲ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ಖರ್ಚು ಕಮ್ಮಿಯಲ್ಲಿ ನಾವು ಈ ಪುಡಿಯನ್ನು ಮನೆಯಲ್ಲೇ ಮಾಡ್ಕೋಬಹುದು. ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ, ಯಾಕಂತಂದರೆ ಎಲ್ರಿಗೂ ತುಂಬಾ ಯೂಸ್ ಆಗ್ಬೋದು. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ಕೂಡ ಮರಿಬೇಡಿ, ಯಾಕಂತಂದರೆ ನನ್ನ ಚಾನಲಲ್ಲಿ ನೆಕ್ಸ್ಟ್ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಡೈರೆಕ್ಟಾಗಿ ಬರುತ್ತೆ, ಬೇಗನೆ ಸಿಗುತ್ತೆ. ನೀವು ಎಲ್ರಿಗಿಂತ ಬೇಗ ನನ್ನ ವೀಡಿಯೋಸನ್ನು ನೋಡ್ಬೋದು. ಥ್ಯಾಂಕ್ಸ್ ಎಲ್ರಿಗೂ. ಬಾದಾಮ್ ಮಿಲ್ಕ್ ಪೌಡರ್ ಮಾಡಲಿಕ್ಕೆ ನಾನು 1 ಕಪ್ಪಷ್ಟು ಬಾದಾಮನ್ನು ತಗೊಂಡಿದ್ದೀನಿ. ಅದಾದ ನಂತರ ನಾವು ಎಷ್ಟು ಬಾದಾಮ್ ತಗೊತೀವೋ ಅದರ ಅರ್ಧದಷ್ಟು ಗೋಡಂಬಿ ಬೇಕಾಗುತ್ತೆ. ಟೇಸ್ಟಿಗೆ, ರುಚಿಗೆ, ಎಲ್ಲದಕ್ಕೂ ಈ ಗೋಡಂಬಿ ತುಂಬಾ ಒಳ್ಳೆಯದು. ಅದಾದ ನಂತರ ಇನ್ನೊಂದು ಮುಖ್ಯ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ ಅದು ಹಾಲಿನ ಪುಡಿ. ನಾವು ಎಷ್ಟು ಬಾದಾಮ್ ತಗೊತೀವೋ ಅದರ ಕಾಲರಷ್ಟು, ಅಂದರೆ ಚಿಕ್ಕ ಕಪ್ಪಲ್ಲಿ 1/4 ಕಪ್ಪಷ್ಟು ನಾನು ಹಾಲಿನ ಪುಡಿ ತಗೊಂಡಿದ್ದೀನಿ. ಹಾಲಿನ ಪುಡಿ ರುಚಿಗೆ ತುಂಬಾ ಒಳ್ಳೆಯದಾಗುತ್ತೆ. 3/4 ಕಪ್ಪಷ್ಟು ಸಕ್ಕರೆ. ನಾವು ಬಾದಾಮ್ ಎಷ್ಟು ತಗೊತೀವೋ ಅದರ 3/4ರಷ್ಟು ಸಕ್ಕರೆ ತಗೊಬೋದು. ಸಕ್ಕರೆ ಜಾಸ್ತಿ ಬೇಡ ಅಂದರೆ ನೀವು ಸ್ವಲ್ಪ ಸಕ್ಕರೆ ಕಮ್ಮಿ ಕೂಡ ಹಾಕೋಬೋದು. ಅದಾದ ನಂತರ ಇನ್ನೊಂದು ಮುಖ್ಯ ಇಂಗ್ರೀಡಿಯೆಂಟ್ಸ್ ಏಲಕ್ಕಿ. 5-6 ಎಸಳು ಏಲಕ್ಕಿ ತಗೊಂಡಿದ್ದೇನೆ. ನೆಕ್ಸ್ಟ್ ಇನ್ನೊಂದು ಮುಖ್ಯವಾದ ಇಂಗ್ರೀಡಿಯೆಂಟ್ಸ್, ಇದು ಕೇಸರಿ, ಒರಿಜಿನಲ್ ಕೇಸರಿ. ಇದು ಸ್ಯಾಫ್ರನ್ ಅಂತಾರಲ್ಲ ಅದು. ಇದು ತುಂಬಾ ಒಳ್ಳೆಯದು, ಆರೋಗ್ಯದ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದು, ಮತ್ತು ಫ್ಲೇವರ್ಗೆ ಕೂಡ ತುಂಬಾ ಒಳ್ಳೆಯದು. ಒಂದು ವೇಳೆ ಕೇಸರಿ ಇಲ್ಲ ಅಂತಂದರೆ ತೊಂದರೆ ಇಲ್ಲ, ಏನೂ ಟೆನ್ಷನ್ ಬೇಡ. ನಾವು ಕೇಸರಿ ಇಲ್ಲದೆ ಕೂಡ ಬಾದಾಮ್ ಮಿಲ್ಕ್ ಪೌಡರನ್ನು ನಾವು ಮಾಡ್ಬೋದು. ಇದಿಷ್ಟು ಕೂಡ ಅಂದರೆ ಈ ಬಾದಾಮ್ ಇರ್ಬೋದು, ಗೋಡಂಬಿ ಇರ್ಬೋದು, ಏಲಕ್ಕಿ ಇರ್ಬೋದು, ಅಥವಾ ಸ್ಯಾಫ್ರಾನ್ ಇರ್ಬೋದು, ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಕೂಡ ತುಂಬಾ ಒಳ್ಳೆಯದು. ನೀವು 4-5 ಬಾರಿ ಟೀ ಕುಡಿಯೋ ಬದಲು 1 ಸರಿ ಈ ಬಾದಾಮ್ ಮಿಲ್ಕನ್ನು ಕುಡಿದರೆ ಅದು ನಿಮಗೆ ಯಥೇಚ್ಛವಾಗಿ ಪ್ರೋಟೀನನ್ನು ಕೊಡುತ್ತೆ ದೇಹಕ್ಕೆ. ಮಕ್ಕಳಿಂದ ದೊಡ್ಡವರ ತನಕ ಎಲ್ರಿಗೂ ಅಷ್ಟೇ ಶಕ್ತಿ ಬರಲಿಕ್ಕೆ, ಸ್ಟ್ರಾಂಗ್ ಆಗಲಿಕ್ಕೆ, ದೇಹದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಎಲ್ಲದಕ್ಕೂ ಈ ಬಾದಾಮ್ ಮಿಲ್ಕ್ ತುಂಬಾ ಒಳ್ಳೆಯದು. ಒಂದು ಸರಿ ಈ ಪೌಡರನ್ನು ನೀವು ಮನೆಯಲ್ಲಿ ರೆಡಿ ಮಾಡಿಟ್ಕೊಂಡ್ರೆ ನಿಮಗೆ ಯಾವಾಗ ಬಾದಾಮ್ ಮಿಲ್ಕ್ ಕುಡಿಬೇಕು ಅಂತ ಅನಿಸುತ್ತೆ ಆವಾಗ ಮಾಡ್ಕೊಂಡು ಕುಡಿಬೋದು. ನಾವು ಹೊರಗಡೆಯಿಂದ ತರುವಂತಹ ಬಾದಾಮ್ ಮಿಲ್ಕ್ ಪೌಡರ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ, ಏನೆಲ್ಲ ಹಾಕ್ತಾರೆ ಅಂತ ಗೊತ್ತಿರಲ್ಲ. ಆದ್ದರಿಂದ ಮನೆಯಲ್ಲಿ ನಾವು ಬಾದಾಮ್ ಮಿಲ್ಕ್ ಪೌಡರನ್ನು ಮಾಡಿಕೊಂಡ್ರೆ ದೇಹಕ್ಕೆ ಕೂಡ ಒಳ್ಳೆಯದು, ರುಚಿನೂ ತುಂಬಾ ಚೆನ್ನಾಗಿರುತ್ತೆ, ಮತ್ತು ತುಂಬಾ ಅಂದರೆ ಕಲಬೆರಕೆ ಇಲ್ಲದೆ ತುಂಬಾ ಶುದ್ಧವಾಗಿ ಶುಚಿಯಾಗಿ ಇರುತ್ತೆ. ಬಾದಾಮಿ ಹಾಲಿನ ಪುಡಿ ಮಾಡೋಕ್ಕಿಂತ ಮುಂಚೆ ನಾವು ಬಾದಾಮಿನ ಹುರಿದ್ಕೋಬೇಕು. ಇದು ತುಂಬಾ ಇಂಪಾರ್ಟೆಂಟ್, ಯಾಕಂತಂದರೆ ಹುರಿಯೋದ್ರಿಂದ ಬಾದಾಮಿಯಲ್ಲಿರುವಂಥ ನೀರಿನ ಅಂಶ ಹೋಗುತ್ತೆ. ಮತ್ತು ಇನ್ನೊಂದು ಏನು ಅಂತಂದರೆ ಸೆಲ್ಫ್ ಲೈಫ್, ಅಂದರೆ ತುಂಬ ದಿನ ಪುಡಿ ಹಾಳಾಗಲ್ಲ, ಮತ್ತು ನಮಗೆ ಗ್ರೈಂಡ್ ಮಾಡಿ ಪುಡಿ ಮಾಡಲಿಕ್ಕೂ ತುಂಬಾ ಈಸಿ ಆಗುತ್ತೆ. ಮೀಡಿಯಮ್ ಉರಿ ಇಟ್ಕೊಂಡು ಇದು ಒಂಚೂರು ಬ್ರೌನ್ ಆಗೋ ತನಕ ನಾವು ಹುರಿದ್ಕೋಬೇಕು. ನೋಡಿ, ಬಾದಾಮ್ ಮೇಲೆ ಈ ಥರ ಕಂದು ಬಣ್ಣ ಬರುತ್ತಲ್ವ, ಅಲ್ಲಿ ತನಕ ಇದನ್ನ ಹುರಿದ್ಕೋಬೇಕು. ಇಷ್ಟು ಸಾಕು, ಪರ್ಫೆಕ್ಟಾಗಿ ಆಗಿದೆ. ಈಗ ಸ್ಟವ್ ಬಂದ್ ಮಾಡ್ತೀನಿ. ನೋಡಿ, ಈ ಥರ ಕಂದು ಬಣ್ಣ ಬರುತ್ತಲ್ವ ಮೇಲ್ಗಡೆ, ಅಲ್ಲಿ ತನಕ ಹುರಿದ್ಕೋಬೇಕು. ಪರ್ಫೆಕ್ಟಾಗಿ ಹುರಿದಿರುತ್ತೆ ಇದು. ಇದೇ ಥರ ನಾವು ಇವಾಗ ಗೋಡಂಬಿ ಕೂಡ ಹುರಿದ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಗೋಡಂಬಿನ ಹುರಿದ್ಕೊಳ್ಳೋಣ. ಈ ಕ್ಯಾಶು ಅಥವಾ ಗೋಡಂಬಿನ ನಾವು ಈ ಥರ ಹುರಿದ್ಕೊಳ್ಳೋದ್ರಿಂದ ಇದರ ಮಾಯಿಶ್ಚರ್ ಇದ್ದರೆ ಹೋಗುತ್ತೆ, ಮತ್ತು ಒಂದು ಸ್ವಲ್ಪ ಹಸಿ ಇದ್ದರೆ ಅದೊಂಚೂರು ಕಹಿ ಇರುತ್ತಲ್ವ, ಅದು ಕೂಡ ಹೋಗಿ ರುಚಿ ಜಾಸ್ತಿ ಆಗುತ್ತೆ. ಜಾಸ್ತಿ ದಿನ ಈ ಪುಡಿಯನ್ನು ನಾವು ಇಟ್ಕೋಬೋದು. ಗೋಡಂಬಿ ಕೂಡ ಅಷ್ಟೇ, ಮೇಲ್ಗಡೆ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಹುರಿದ್ಕೋಬೇಕು. ಸ್ಟವ್ ಬಂದ್ ಮಾಡಿದ್ದೀನಿ. ಪರ್ಫೆಕ್ಟಾಗಿ ಗೋಡಂಬಿ ಕೂಡ ಹುರಿದಾಗಿದೆ. ಇದು ಸ್ವಲ್ಪ ಬಿಸಿಯಾಗಿ ಇರುವಾಗಲೇ ನಾವಿದನ್ನ ಗ್ರೈಂಡ್ ಮಾಡಿ ಪುಡಿ ಮಾಡ್ಕೋಬೇಕು. ಫಸ್ಟ್ ಮಿಕ್ಸಿಗೆ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಳ್ಳಿ. ಅದಾದ ನಂತರ ಈ ಏಲಕ್ಕಿ ಇದೆಯಲ್ಲ ಅದನ್ನ ಬಿಡಿಸ್ಕೊಂಡು ಹಾಕಬೇಕು. ಸಿಪ್ಪೆ ಹಾಕಬಾರ್ದು, ಸಿಪ್ಪೆ ನೀವು ಬಿಸಾಡಬೇಕು. ಏಲಕ್ಕಿ ಬೀಜ ಮಾತ್ರ ಹಾಕಲಿಕ್ಕೆ.
ಇವಾಗ ಸಕ್ಕರೆ ಕೂಡ ಹಾಕೊಳ್ಳಿ. ಅದಾದ ನಂತರ ಹಾಲಿನ ಪುಡಿ ಹಾಕೊತಾ ಇದ್ದೀನಿ. ಹಾಲಿನ ಪುಡಿ ಕೊನೆಗೆ ಕೂಡ ಮಿಕ್ಸ್ ಮಾಡ್ಬೋದು, ಬಟ್ ನಾವು ಒಂದೇ ಸರಿ ಹಾಕಿ ಗ್ರೈಂಡ್ ಮಾಡಿದರೆ ಆವಾಗ ಪರ್ಫೆಕ್ಟಾಗಿ ಮಿಕ್ಸ್ ಆಗುತ್ತೆ. ಕೊನೆಯದಾಗಿ ಈ ಸ್ಯಾಫ್ರಾನ್ ಅಥವಾ ಕೇಸರಿ ಕೂಡ ಹಾಕೊಳ್ಳಿ. ಇಷ್ಟನ್ನು ಹಾಕ್ಕೊಂಡು ಇವಾಗ ನಾನು ಇದನ್ನ ಗ್ರೈಂಡ್ ಮಾಡ್ತಾ ಇದ್ದೀನಿ. ನೋಡಿ, ಪರ್ಫೆಕ್ಟಾಗಿ ಪುಡಿ ಆಗಿದೆ. ಕರೆಕ್ಟಾಗಿ ಬಾದಾಮಿ ಹಾಲಿನ ಮಿಕ್ಸ್ ರೆಡಿ ಆಗಿದೆ. ನೀವು ಒಂದು ನೆನಪಿಟ್ಕೊಳ್ಳಿ, ತುಂಬಾ ಸಾಫ್ಟಾಗಿ ನೈಸಾಗಿ ಗ್ರೈಂಡ್ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಹೆಚ್ಚು ಹೊತ್ತು ಗ್ರೈಂಡ್ ಮಾಡಿದಷ್ಟು ಅದರದ್ದು ಆಯಿಲ್ ಬಿಡುವ ಚಾನ್ಸಸ್ ಇರುತ್ತೆ. ಆದ್ದರಿಂದ ಪುಡಿ ಒಂದ್ಸರಿ ಆಗಿದೆ ಅಂತ ನೋಡಿಕೊಂಡು ಇಮಿಡಿಯೇಟಾಗಿ ತೆಗೆದುಬಿಡಿ. ನೋಡಿ, ಸೂಪರ್ ಆಗಿರುವಂಥ ಬಾದಾಮ್ ಹಾಲಿನ ಪುಡಿ ರೆಡಿಯಾಗಿದೆ. ಮನೆಯಲ್ಲೇ ಮಾಡಿರುವಂಥದ್ದು, ಶುಚಿಯಾಗಿರುವಂಥದ್ದು, ರುಚಿಯಾಗಿರುವಂಥದ್ದು. ಇವಾಗ ಇದರಿಂದ ಬಾದಾಮಿ ಹಾಲನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಇವಾಗ ನೋಡಿ, 1 ಗ್ಲಾಸ್ ಅಥವಾ 1 ಕಪ್ಪಷ್ಟು ಹಾಲನ್ನು ತಗೊಂಡಿದ್ದೀನಿ. ಒಂದು ಗ್ಲಾಸ್ ಹಾಲಿಗೆ 1 ಸ್ಪೂನಷ್ಟು ನಾವು ಬಾದಾಮಿ ಹಾಲಿನ ಪುಡಿಯನ್ನು ಹಾಕೋಬೋದು. ಶುಗರ್ ಬೇಕಿದ್ರೆ ಮಾತ್ರ ಹಾಕೊಳ್ಳಿ. ಆಲ್ರೆಡಿ ನಾವು ಮಿಕ್ಸಲ್ಲಿ ಹಾಕೊಂಡಿದ್ದೀವಿ. ನಾನು ಚೂರು ಹಾಕೊತೀನಿ ಅಷ್ಟೇ. 1-2 ಎಸಳು ಕೇಸರಿನ ಹಾಕೋಬಹುದು. ಇದು ನಾವು ಆಲ್ರೆಡಿ ಪುಡಿಗೆ ಹಾಕಿದ್ದೀವಿ, ಹಾಕಲಿಲ್ಲದಿದ್ರೂ ತೊಂದರೆ ಇಲ್ಲ. ಬಟ್ ಫ್ಲೇವರ್ ಟೇಸ್ಟಿಗೆ ಇದನ್ನ ಹಾಕೋಬಹುದು. ಈ ಮಿಲ್ಕ್ ಇದೆಯಲ್ಲ, ಮಕ್ಕಳಿಗೆ, ಆಮೇಲೆ ಪ್ರೆಗ್ನೆಂಟ್ ವುಮೆನ್ ಇರ್ತಾರಲ್ಲ ಅವರಿಗೆ ಎಲ್ರಿಗೂ ಒಳ್ಳೆಯದು. ತುಂಬಾ ಪ್ರೋಟೀನ್, ತುಂಬಾ ಶಕ್ತಿ ಕೊಡುವಂತಹ ಒಂದು ಹಾಲಿನ ಮಿಕ್ಸ್ ಇದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪುಡಿ ಹಾಕಿದ ನಂತರ ಕೊನೆಗೆ ನಾವಿದನ್ನ ಕಾಯಿಸಬೇಕು. ನೀವು ಬಿಸಿ ಹಾಲಿದ್ರೆ ಡೈರೆಕ್ಟಾಗಿ ಮಿಕ್ಸನ್ನು 1 ಸ್ಪೂನ್ ಹಾಕ್ಕೊಂಡು ಕದಡ್ಕೊಂಡು ಕುಡಿಬೋದು. ಹಾಲು ತಣ್ಣಗಿದ್ರೆ ಅದನ್ನ ಕುದಿಸುವಾಗ ಹಾಕೋಬಹುದು. ನಾನು ತಣ್ಣಗಿನ ಹಾಲು ತಗೊಂಡಿರೋದ್ರಿಂದ ಇದನ್ನ ಕುದಿಸ್ಲಿಕ್ಕೆ ಇಡ್ತಾ ಇದ್ದೀನಿ. ಹಾಲು ಚೆನ್ನಾಗಿ ಕುದೀಲಿ. ಚೆನ್ನಾಗಿ ಕುದಿದ ನಂತರ ಒಂದು ಸ್ವಲ್ಪ ಹೊತ್ತು ಬಿಡಿ, ಜಾಸ್ತಿ ಬೇಡ, ಚೂರು ಹೊತ್ತು ಸಣ್ಣ ಉರಿಯಲ್ಲಿಟ್ಟು ಬಿಡ್ಬೋದು. ನೋಡಿ, ಸೂಪರ್ ಹೆಲ್ದಿ ಆಗಿರುವಂಥ ಬಾದಾಮ್ ಹಾಲು ರೆಡಿಯಾಗಿದೆ. ಈ ಬಾದಾಮ್ ಪುಡಿಯನ್ನು ನೀವು ಒಂದ್ಸರಿ ಮಾಡಿದರೆ ಏರ್ ಟೈಟ್ ಡಬ್ಬಕ್ಕೆ ಹಾಕಿಬಿಟ್ಟು, ಅಂದರೆ ಒಂದು ಡಬ್ಬದಲ್ಲಿ ಹಾಕಿ ಗಾಳಿ ಹೋಗೋದಾಗೆ ಟೈಟಾಗಿ ಅದರ ಮುಚ್ಚಳನ ಮುಚ್ಚಿ ಹೊರಗಡೆ ಬೇಕಾದರೂ ಇಡ್ಬೋದು ಅಥವಾ ಫ್ರಿಜ್ಜಲ್ಲಿ ಬೇಕಾದರೂ ಇಡ್ಬೋದು. ಎಷ್ಟು ದಿನ ಬೇಕಾದರೂ ಹಾಳಾಗದೆ ಸೂಪರ್ ಫ್ರೆಶ್ ಆಗಿರುತ್ತೆ. ನೋಡಿ, ಸೂಪರ್ ಹೆಲ್ದಿ ಆಗಿರುವಂಥ ಬಾದಾಮ್ ಹಾಲು ರೆಡಿಯಾಗಿದೆ. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಯಾರು ಬೇಕಾದರೂ ಕುಡಿಬೋದು. 3-4 ಸರಿ ಟೀ ಕುಡಿಯೋ ಬದಲು ದಿನಕ್ಕೊಂದು ಸರಿ ನೀವು ಇದನ್ನು ಕುಡಿದ್ರೆ ಸಾಕು. ನಿಮ್ಮ ಆರೋಗ್ಯದಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಅಂತ ನೀವೇ ಅಬ್ಸರ್ವ್ ಮಾಡ್ಬೋದು ಸ್ವಲ್ಪ ದಿನ ಹೋದರೆ. ನೋಡಿದ್ರಲ್ಲ, ಇವತ್ತಿನ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಯಾಕಂತಂದರೆ ತುಂಬ ಜನರಿಗೆ ಬೇಕಾಗುತ್ತೆ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಎಲ್ರಿಗಿಂತ ಬೇಗನೆ ನೋಡ್ಕೋಬಹುದು. ವಿಡಿಯೋಗಳನ್ನು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.